ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ವಿ ವೆಜ್ ಕಟ್ಲೆಟ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಾಲಿಫ್ಲವರ್ ಒಂದು ಸ್ವಲ್ಪ, ಒಂದು 1/4 kg ಅಷ್ಟು ಬೀನ್ಸ್, ಒಂದು 2 ಕ್ಯಾರೆಟ್, ಒಂದು ದೊಡ್ಡ ಆಲೂಗಡ್ಡೆ, ಮತ್ತು ಸ್ವಲ್ಪ ಅರ್ಧ ಕ್ಯಾಬೇಜ್, ಮತ್ತು ಕೊತ್ತಂಬರಿ ಸೊಪ್ಪು. ಒಗ್ಗರಣೆಗೆ 2 ಟೊಮೆಟೊ, 2 ಸಣ್ಣ ನೀರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಜಜ್ಜಿದ ಸ್ವಲ್ಪ, ಕಡಲೆ, ಗ್ರೀನ್ ಕಡಲೆ, ಮತ್ತು ಗೋಧಿ ಹಿಟ್ಟು. ಇದು ಮೊದಲಿಗೆ ಒಂದು ಕುಕ್ಕರ್ ಇಡುವ, ಅದಕ್ಕೆ ತರಕಾರಿ ಎಲ್ಲ ಬೇಯಲಿಕ್ಕೆ ಇಡುವ. ಇಷ್ಟು ಕ್ಯಾಬೇಜ್, ಆಲೂಗಡ್ಡೆ, ಕ್ಯಾರೆಟ್, ಕಾಲಿಫ್ಲವರು, ಬೀನ್ಸ್ ಎಲ್ಲವನ್ನು ಹಾಕುವ. ಇದಕ್ಕೆ ಕಡಲೆಯನ್ನು ಸಾಕುವ, ಗ್ರೀನ್ ಕಡಲೆ. ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕುವ. ಒಂದು 3/4 ಅಷ್ಟು ಸಾಕು ನೀರು, 3/4 ಲೋಟ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಅರ್ಧ ಸ್ಪೂನು ಅರಸಿನ ಪುಡಿ. ಈಗ ಮುಚ್ಚಳ ಮುಚ್ಚುವ, 5 ವಿಸಿಲ್ ಇಡುವ. 5. ಈಗ ಒಂದು ಬಾಣಲೆ ಇಡುವ, ಅದಕ್ಕೆ ಎಣ್ಣೆ ಹಾಕುವ, ಒಂದು 2 ಸ್ಪೂನ್ನಷ್ಟು. ಈ ಗೋಧಿ ಹಿಟ್ಟನ್ನು ಫ್ರೈ ಮಾಡೋಣ. ಈಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಇಷ್ಟು ಫ್ರೈ ಆಯಿತು. ಈಗ ಗ್ಯಾಸ್ ಆಫ್ ಮಾಡುವ. ಆಯ್ತಿದ್ದು. ಈಗ ಒಂದು ಬಾಣಲೆಗೆ ಎಣ್ಣೆ ಇಡುವ, ಒಗ್ಗರಣೆಗೆ ಕರಿಬೇವು ಹಾಕುವ, ನೀರುಳ್ಳಿ ಹಾಕುವ. ಈಗ ಕಾಯಿ ಮೆಣಸು ಹಾಕುವ 3. ಈಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕುವ. ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡುವ. ಈಗ ಟೊಮೆಟೊ ಹಾಕುವ, ಚೆನ್ನಾಗಿ ಫ್ರೈ ಮಾಡುವ. ಈಗ ತರಕಾರಿ ಬೆಂದಿದೆ ನೋಡುವ, ಒಳ್ಳೆ ಬೆಂದಿದೆ. ಈಗ ಬೆಂದಿರೋದು ಚೆನ್ನಾಗಿ ಬೆಂದಿದೆ. ಈ ಥರ ಆಗಬೇಕು, ಒಳ್ಳೆ ಬೆಂದಿದೆ. ಈಗ 1 ಸ್ಪೂನು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಸ್ಪೂನ್ ಸಾಸಿವೆ ಪುಡಿ, 1/4 ಸ್ಪೂನ್ ಮೆಂತೆ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನು ಅರಿಶಿನ ಆಗ ಹಾಕಿದ್ದೇವೆ ನಾವು ತರಕಾರಿಗೆ. 1 ಸ್ಪೂನು ಗರಂ ಮಸಾಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ತರಕಾರಿಯನ್ನು ಹೀಗೆ ಸೋದಿಸಬೇಕು, ನೀರು ಬೇರೆ ಇಡಬೇಕು. ಇಷ್ಟು ನೀರು ಬಂದಿದೆ. ಇದನ್ನು ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕುವ, 4 ಸ್ಪೂನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಆಗ್ತಾ ಬಂತು ಇದು. ಇದಾಯಿತು. ಗ್ಯಾಸ್ ಆಫ್ ಮಾಡುವ. ಈಗ ಇದು ತಣ್ಣಗಾಗಿ ಇಟ್ಬಿಟ್ಟು ಒಂದು 2 ನಿಮಿಷ ಉಂಡೆ ಕಟ್ಟಲಿಕ್ಕೆ ಉಂಟು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ. ಇದು ಮರ್ತೋಗಿ ಲಾಸ್ಟಿಗೆ ಹಾಕಿದ್ದು ನಾನು ಕೊತ್ತಂಬರಿ ಸೊಪ್ಪು, ಅದು ಲಾಸ್ಟಿಗೆ ಹಾಕೋದು. ಸ್ವಲ್ಪ ಮಿಕ್ಸ್ ಮಾಡುವ. ಕೊತ್ತಂಬರಿ ಸೊಪ್ಪು ಹಾಕಿ ಮರ್ತು ಹೋಗಿದೆ ನನಗೆ. ಈಗ ತೆಗೆದು ಉಂಡೆ ಮಾಡುವ. ಈಗ ರೌಂಡಾಗಿ ಉಂಡೆ ಮಾಡುವ ನಾವು ಈ ಥರ. ಹೀಗೆ ರೌಂಡ್ ಮಾಡಬೇಕು. ಈಗ ಗೋಧಿ ಹಿಟ್ಟಲ್ಲಿ ಹೀಗೆ ಮಾಡಬೇಕು, ಹೊರಳಿಸಬೇಕು. ಚಪ್ಪಟೆ ಮಾಡಬೇಕು ಒಂಥರ. ಲಾಸ್ಟಾಗಿ ನಮಗೆ ಚಪ್ಪಟೆ ಮಾಡಬೇಕು. ತಟ್ಟಬೇಕು ಹೀಗೆ ಚೆನ್ನಾಗಿ. ಇದಕ್ಕೆ ಗೋಧಿ ಹಿಟ್ಟಿಗೆ ಮುಳುಗಿಸಬೇಕು. ಚಪ್ಪಟೆಯಾಗಿ ಮಾಡಬೇಕು.
ಇನ್ನು ಫ್ರೈ ಮಾಡಬೇಕು ಅದನ್ನು. ಈಗ ಒಂದು ಕಾಳು ಇಡುವ, ಅದಕ್ಕೆ ಎಣ್ಣೆ ಹಾಕುವ ಫ್ರೈ ಮಾಡಲಿಕ್ಕೆ. ಈಗ ರವಾದಲ್ಲಿ ಮುಗಿಸಿ ಚೆನ್ನಾಗಿ ಮುಗಿಸಿ ಈಗ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಮಾಡುವ. ಈಗ ಎಲ್ಲವನ್ನು ಹಾಕಿ ಆಯಿತು, ಈಗ ಫ್ರೈ ಆಗಲಿ. ಈಗ ಮಗುಚಿ ಹಾಕುವ. ಈಗ ಇದಾಯಿತು, ಇನ್ನು ಗ್ಯಾಸ್ ಆಫ್ ಮಾಡುವ. ಓಕೆ ಫ್ರೆಂಡ್ಸ್, ಕಟ್ಲೆಟ್ ರೆಡಿ ಆಯಿತು. ವೆಜ್ ಕಟ್ಲೆಟ್ ನೋಡಿ ಚೆಂದಾಗಿದೆ, ತುಂಬ ಟೇಸ್ಟಿಯಾಗಿರ್ತದೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಖಾರ ಖಾರ ಆಗಿ ತುಂಬ ಟೇಸ್ಟ್, ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.